జాను ఇంక ఫీల్ అవునండు సో ತುಳು ತಕ್ಕುಲ್ಲ ಉಳ್ಳೇದು. Hi guys, welcome back to my channel Karthi's vlogs. ನಾನು ನಿಮ್ಮ ಪ್ರೀತಿಯ ಕಾರ್ತಿ. Hope all of you are fine. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. And back to Kannada vlogs. So last vlog ಆಗಿತ್ತು ನನ್ನ ತುಳು vlog. I really liked it ಆಯ್ತಾ. ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ನನ್ನ vlog ನಾನೇ ಒಂದೆರಡು ಸಲ ನೋಡ್ಬಿಟ್ಟಿದ್ದೀನಿ. ಅಷ್ಟು ಖುಷಿ ಆಯಿತು ನನಗೆ ತುಳು vlog ಮಾಡಿದ್ದು. ಸೊ ನೀವೇ ಏನಾದರೂ ತುಳುವರಾಗಿದ್ದು ಇನ್ನೂ ಆ ವ್ಲಾಗ್ನ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಲಾಸ್ಟ್ vlog ಆಗಿತ್ತು ತುಳು vlog ಕಂಪ್ಲೀಟ್ಲಿ ತುಳುವಲ್ಲಿ ಮಾಡಿದ್ದೀನಿ. ಜಸ್ಟ್ ಗೋ ಆ್ಯಂಡ್ ಚೆಕ್ ಇಟ್ ಓಕೆ. ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಬೋದು. ಸೊ ಟುಡೇ ಇಸ್ Tuesday ಅಲ್ವಾ? Wait yes, today is Tuesday and ಬೆಳಿಗ್ಗೆ ಟೈಮ್ ಆಗಿದೆ ಒಂದು 9:30 ಆಗಿದೆ ಅಂತ ಅನ್ಸುತ್ತೆ ಟೈಮ್. ಕುಕಿಂಗ್ ಏನು ಮಾಡಿಲ್ಲ, ಯಾಕಂದರೆ ನೆನ್ನೆದೇ ಎಲ್ಲ ಉಳಿದಿದೆ. ಮೂಲಂಗಿ ಸಾಂಬಾರು ಉಳಿದಿದೆ, ಬೀನ್ಸ್ ಪಲ್ಯ ಉಳಿದಿದೆ. ಆ್ಯಂಡ್ ರಾತ್ರಿ ನನ್ನ ಮನೆಯಿಂದ ಒಂದು ಸ್ವಲ್ಪ ಸ್ಪೆಷಲ್ ಆಗಿರೋ ಬಿರಿಯಾನಿ ಮಾಡಿದ್ರು. ಐ ಮೀನ್ ತಂದಿರೋ ವೆಜ್ ಬಿರಿಯಾನಿ, ಹೊರಗಡೆಯಿಂದ ತಂದಿರೋ ವೆಜ್ ಬಿರಿಯಾನಿ ಸ್ವಲ್ಪ ಉಳಿದಿತ್ತು. ಅದಕ್ಕೆ ಆಲ್ಟರ್ ಎಲ್ಲ ಮಾಡಿಬಿಟ್ಟು ಬಿರಿಯಾನಿ ಮಸಾಲೆ ಎಲ್ಲ ಹಾಕ್ಬಿಟ್ಟು ಎಗ್ಗೆಲ್ಲ ಹಾಕ್ಬಿಟ್ಟು ಸೊ ಅದನ್ನು ಎಗ್ ಬಿರಿಯಾನಿ ಮಾಡೋದು ಸಕ್ಕತ್ತಾಗಿತ್ತು. ಸೊ ರಾತ್ರಿ ಯಾರಿಗೂ ಮೂಲಂಗಿ ಸಾರು ಹೋಗಲಿಲ್ಲ, ನಾವೆಲ್ಲರೂ ಬಿರಿಯಾನಿನೇ ತಿಂದ್ವಿ. ಬಿರಿಯಾನಿ ಕೂಡ ಉಳಿದಿದೆ. ಸೊ ಇವತ್ತು ಅದರಲ್ಲೇ ಏನಾದರೂ ಅಡ್ಜಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಉಳಿದಿರೋದು ಏನು ಮಾಡೋಕ್ಕಾಗುತ್ತೆ, ಅದನ್ನು ಚೆಲ್ಲಕ್ಕಾಗುತ್ತಾ ಇಲ್ವೆಲ್ಲ ಅಫ್ಕೋರ್ಸ್ ಹೊಟ್ಟೆಗೆ ಹೋಗಬೇಕು. ಇವಾಗ ತಿಂತೀವಿ ಅದನ್ನು. ಆಮೇಲೆ ಇನ್ನೇನು ವಿಷಯ, ತುಳು ಬ್ಲಾಗ್ ಇಷ್ಟ ಆಯಿತು ಇರ್ಬೋದು ಹೇಳಿ. ನಿಮಗೆ ತುಳು ಬ್ಲಾಗ್ ಜಾಸ್ತಿ ಇಷ್ಟನಾ, ಕನ್ನಡ ಬ್ಲಾಗ್ ಜಾಸ್ತಿ ಇಷ್ಟನಾ? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅವಾಗ ನಮಗೂ ಗೊತ್ತೆ ಜಾಸ್ತಿ ತುಳು ಅವರಿದ್ದಾರಾ, ಜಾಸ್ತಿ ಕನ್ನಡದವ್ರು ಇದ್ದಾರಾ, ಅಥವಾ ಇಬ್ಬರೂ ಈಕ್ವಲ್ ಆಗಿದ್ದಾರಾ ಅಂತ ಗೊತ್ತಾಗುತ್ತೆ. ಆ್ಯಂಡ್ ನನಗೂ ಕೂಡ ನಾನು ಜಾಸ್ತಿ ತುಳು ಬ್ಲಾಗ್ಸ್ ಮಾಡ್ದ, ಜಾಸ್ತಿ ಕನ್ನಡ ಬ್ಲಾಗ್ಸ್ ಮಾಡ್ದ ಅಂತ ಒಂದು ಐಡಿಯಾ ಸಿಗುತ್ತೆ. ಸೊ ಲೆಟ್ ಮೀ ನೋ ಒಂದು ಕಾಮೆಂಟ್ ಸೆಕ್ಷನ್ ಆಯಿತಾ. ಆ್ಯಂಡ್ ಇವತ್ತು ತುಳಸಿ ಹಬ್ಬ ಫಸ್ಟ್ ವಿಶ್ ಮಾಡಿಬಿಡ್ತೀನಿ. ನನ್ನ ವಿಶ್ ನಿಮಗೆ ಗೊತ್ತಿಲ್ಲ ಯಾವಾಗ ಸಿಗುತ್ತೆ ಅಂತ, ಬಟ್ ವಿಶ್ ಅಂತೂ ಮಾಡಲೇಬೇಕು. ಎಲ್ರಿಗೂ ತುಳಸಿ ಹಬ್ಬದ ಶುಭಾಶಯಗಳು. ಸೊ ನಾನು ರಂಗೋಲಿ ಎಲ್ಲ ಹಾಕಿದ್ದೀನಿ, ಸಿಂಪಲ್ ಆಗಿರೋ ಒಂದು ರಂಗೋಲಿ ಹಾಕಿದ್ದೀನಿ, ಅದನ್ನ ಇವಾಗ ತೋರಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ ನಿನ್ನೆ ಒಂದು ಮಗುದು. ಸೊ ತುಳು ವಿಡಿಯೋ ಆಗಿರುತ್ತೆ. ಆ ಮಗು ತುಳುನಲ್ಲಿ ಮಾತಾಡಿದೆ. ನಿಮಗೆ ಐ ಮೀನ್ ತುಳು ಗೊತ್ತು ಅಂದರೆ ನೋಡಿ, ಅದರ್ವೈಸ್ ಜಸ್ಟ್ ಸ್ಕಿಪ್ ಇಟ್. ಆ ವಿಡಿಯೋನ ನಾನು ಇವಾಗ ಅಟ್ಯಾಚ್ ಮಾಡ್ತೀನಿ. ಸಖತ್ ಕ್ಯೂಟ್ ಆಗಿದೆ, ಜಸ್ಟ್ ಚೆಕ್ ಇಟ್. ಅದಾದಮೇಲೆ ನಾನು ನಿಮಗೆ ರಂಗೋಲಿ ಕೂಡ ತೋರಿಸ್ತೀನಿ ಆಯಿತಾ. ಆ್ಯಂಡ್ ಈ ವಿಡಿಯೋನ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ವಿಡಿಯೋನ ನೀವು ನೋಡ್ತಾ ಇದ್ದೀರಾ. ವೆಯ್ಟ್ ಒಂದು ನಿಮಿಷ ಇರಿ, ನಾನು ಮಾತಾಡ್ತೀನಿ, ಇರಿ ಸ್ಕಿಪ್ ಮಾಡಿಬಿಡಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್, ಶೇರ್, ಕಮೆಂಟ್ ಮತ್ತು ನನ್ನ ಚಾನಲ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡಿ. ಪಕ್ಕದಲ್ಲೇ ಸಿಗೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಗೊತ್ತಾ? ಸೊ ದಟ್ ಯು ವಿಲ್ ಬಿ ನೋಟಿಫೈಡ್. ಆ್ಯಂಡ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋಸ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಯಾವ ವೀಡಿಯೋಸ್ನ ಮಿಸ್ ಮಾಡದೆ ನೋಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಬೇಕು. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಪ್ಲೀಸ್ ಎಲ್ರಿಗೂ ಶೇರ್ ಮಾಡಿ ಅಲ್ಲ, ಪ್ಲೀಸ್ ಸಪೋರ್ಟ್ ದಿಸ್ ನ್ಯೂ ಕಮರ್. ಓಕೆ, ಈಗ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ ಆ ವಿಡಿಯೋನ. ಓಡೆಪೋಂಡು ಅಲೆ ಮೂಲ್ತುಲೇನ ಕೈಟಲ್ಲಿ ಅಲೆ ಮೂಲು ಏನಿತ್ತೆ ಮಾಯ ಮನ್ಪೆ ಪೋಂಡು ನಾಡ್ಲೆ ಅಲೆ ಪಿದೆ ಪೋಂಡು ನಾಡ್ಲೆ ಅಲೆ ಮೂಲು ಅಲೆ ಅಲೆ ಮೂಲು ಬಾಲತ್ತವು ಬಾ ಓ ಅಬಕ್ಕ ತಿನ್ನರೆ ಅಪ್ಪುಜಿ ತುಕೆ ಕೊರ್ಲೆ ಅಲೆ ಅಣ್ಣೆ ಬತ್ತೆ ಅಲೆ ಅಣ್ಣ ಬತ್ತಿ ಆ ಪೋ ಇರ್ಕನಾರೆ ಅಂದ್ ಇರ್ ಬೇಗ ಬೈದರು ಶಾಲೆ ಹಿಡ್ದು ಅಣ್ಣ ಬೈದು ಜೇರಲೆ ಇರ್ದ ಬೇಗ ಬತ್ತೀನಿ. ಆಯ್ತು ಆಟ ಪೋದು ಬರ್ತೀನಿ. ಇದಕ್ಕೆ ಶಾಲೆ ಖುಷಿ ಅಂದೆ ಭುವನ್ ಓಯ್ ನೇ ಕೇಳಲೆ ದಾಲ ಬೊಚ್ಚೆ ಮಲ್ಲೆ ಕೊನಲೆ ಪೂರ ಕೊನಲೆ ಅವೇ ಪೂರ ಕೊನಲೆ ಪೂರ ಖಾಲಿ ಮಂಪರ ಅಂದ ಅವ್ ದೆರ್ಪುಲೆಗೆ ತುಕ ಅವ ಇರ್ ದೆರ್ಪುಲೆಗೆ ತುಕ ಅವರ ಭುವನ್ ದೆರ್ಪುಲೆಗೆ ತುಕ ಅವೇನು ಗ್ಯಾಸ್ ಬತ್ತನ್ ಪೋಲೆ ಅಲ್ಲಿ ಗ್ಯಾಸ್ ಬತ್ತನ್ ಪೋಲೆ ಭುವನ್ ಗ್ಯಾಸ್ ಬತ್ತನ್ ಪೋಲೆ ಕನಲೆ ABCD ಪನ್ಲೆ ತುಕ ಯಾನು
ಅದ್ರಲ್ಲ ರಂಗೋಲಿ ನೋಡ್ಕೊಂಡು ಬಂದ್ರಿ. ಅದಾದ್ಮೇಲೆ ಅದಕ್ಕಿಂತ ಮುಂಚೆ ಮಗು ವಿಡಿಯೋ ಕೂಡ ನೋಡ್ಕೊಂಡು ಬಂದ್ರಿ. ಇವಾಗ ಕಿಚನ್ ಒಳಗಡೆ ಹೋಗಿ ಒಂದು ಸ್ವಲ್ಪ ಮಾತಾಡೋಣ. ನಾನು ನಿಮಗೆ ಇವತ್ತು ಒಂದು ಬೆಸ್ಟ್ ಟಿಪ್ ಹೇಳ್ತೀನಿ, ಐ ಮೀನ್ ಒಂದು ರೆಮಿಡಿ ಹೇಳ್ತೀನಿ. ಸೊ ದ್ಯಾಟ್ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಯಾವುದಕ್ಕೆ ನಿಮ್ಮ ಹೇರ್ಗೆ ಹೆಲ್ಪ್ ಆಗುತ್ತೆ. ನಿಮ್ಮ ಹೇರ್ ತುಂಬಾನೇ ವೇಟ್, ತುಂಬಾನೇ ಹೆಲ್ದಿ ಆಗಿ ಗ್ರೋ ಆಗುತ್ತೆ. ಆ್ಯಂಡ್ ಕಿಚನ್ ಫುಲ್ ಮೆಸ್ಸಿ ಆಗಿದೆ. ಆ್ಯಕ್ಚುಲಿ ಐ ಡೋಂಟ್ ಶೋ ಇಟ್. ರೆಮಿಡಿ ಬಗ್ಗೆ ಮಾತಾಡೋಣ. ನಿಮ್ಮ ಹೇರ್ ತುಂಬಾ ಹೆಲ್ದಿಯಾಗಿ ಗ್ರೋ ಆಗಬೇಕು ಅಂದರೆ ನೀವು ಏನು ಮಾಡಬೇಕು ಗೊತ್ತಾ? ಕೊಬ್ಬರಿ ಎಣ್ಣೆ ಇದೆಯಲ್ಲ, ಕೊಬ್ಬರಿ ಎಣ್ಣೆನ ತೊಗೊಂಡು ಗ್ಯಾಸ್ ಮೇಲೆ ಇಡಿ. ಐ ಮೀನ್ ಒಂದು ಪ್ಯಾನ್ಗೆ ಕೊಬ್ಬರಿ ಎಣ್ಣೆನ ಹಾಕಿ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಮೆಷರ್ಮೆಂಟ್ ಅಂತಿಲ್ಲ, ಒಂದಿಷ್ಟು ಮೆಂತೆ ಕಾಳನ್ನ ಹಾಕಿ, ಒಂದಿಷ್ಟು ಕರಿಬೇವನ್ನ ಹಾಕಿ, ಒಂದಿಷ್ಟು ಕಹಿಬೇವು ನೀಮ್ ಲೀಫ್ ಇದೆಯಲ್ಲ ಅದನ್ನ ಹಾಕಿ ಚೆನ್ನಾಗಿ ಕುದಿಸಿ 1 ಲೀಟ್ರ್ ಎಣ್ಣೆ ತೊಗೊಂಡಿದ್ರೆ ಅದು ಒಂದು ಮುಕ್ಕಾಲಷ್ಟು ಅಂದರೆ ಕಾಲು ಭಾಗದಷ್ಟು ಕಮ್ಮಿ ಆಗಬೇಕು. ಕಾಲು ಭಾಗದಷ್ಟು ಅದು ಅಂದರೆ ಕುದ್ದು ಕಮ್ಮಿ ಆಗಿರಬೇಕು. ಈ ಎಣ್ಣೆನ ನೀವು ಸ್ಟೋರ್ ಮಾಡಿ ವಾರಕ್ಕೆ 1-2 ಸಲ ಹಾಕಿ ನಿಮ್ಮ ಹೇರ್ ತುಂಬಾನೇ ಹೆಲ್ದಿಯಾಗಿ, ತುಂಬ ನೀಟಾಗಿ ಆ್ಯಂಡ್ ಬ್ಲ್ಯಾಕ್ ಆಗಿ ಗ್ರೋ ಆಗುತ್ತೆ. ಬಿಕಾಸ್ ನೀಮ್ ಇದೆ ಅಲ್ಲ ಅದರಲ್ಲಿ, ನೀಮ್ ವಿಲ್ ಹೆಲ್ಪ್ ಯೋರ್ ಹೇರ್ ಟು ಗ್ರೋ ಬ್ಲ್ಯಾಕ್ ಆಗಿ ಗ್ರೋ ಆಗುತ್ತೆ. ಓಕೆ, ಇದೊಂದು ಟಿಪ್. ಆಮೇಲೆ ನಿಮಗೆ ತುಂಬ ಹೇರ್ ಫಾಲ್ ಆಗ್ತಿದ್ರೆ ಇನ್ನೊಂದು ಬೆಸ್ಟ್ ಟಿಪ್ ಹೇಳ್ತೀನಿ. ಇದು ನನ್ನ ಮದರ್ ಇನ್ ಲಾ ಟಿಪ್. ಸೊ ನಿಮ್ಮ ಜೊತೆ ಇವತ್ತು ಹೇಳ್ತಾ ಇದ್ದೀನಿ. ಏನು ಅಂತಂದರೆ, ನಿಮಗೆ ತುಂಬ ಹೇರ್ ಫಾಲ್ ಇದ್ದರೆ ನೀವೇನು ಮಾಡಬೇಕು ಗೊತ್ತಾ? ವಿಳ್ಳೆದೆಲೆ ಇದೆಯಲ್ಲ ಎಲೆ, ಅದನ್ನ ಚೆನ್ನಾಗಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ತಲೆಗೆ ಚೆನ್ನಾಗಿ ಹಚ್ಕೊಂಡು 1-2 ಅವರ್ಸ್ ಆದಮೇಲೆ ಹೇರ್ ವಾಶ್ ಮಾಡಿ. ಇದರಿಂದ ನಿಮ್ಮ ಹೇರ್ ಫಾಲ್ ಡೆಫಿನೆಟ್ಲಿ ರೆಡ್ಯೂಸ್ ಆಗುತ್ತೆ. ಸೊ ಈ 2 ಬ್ಯೂಟಿಫುಲ್ ಆದಂಥ ಟಿಪ್ ಕೊಟ್ಟಿದ್ದೀನಿ, ಟ್ರೈ ಮಾಡಿ. ನೀವು ಆಲ್ಮೋಸ್ಟ್ ನಾನು ಹೇಳೋ ಎಣ್ಣೆ ಇದೆಯಲ್ಲ ಅದನ್ನು ಕರೆಕ್ಟಾಗಿ ನೀವು ವಾರಕ್ಕೆ 2 ಸಲ ಹಾಕಿದ್ರೆ ಸಾಕು, ನಿಮ್ಮ ಹೇರ್ ಹೆಲ್ದಿಯಾಗಿ ನೀಟಾಗಿ ಗ್ರೋ ಆಗುತ್ತೆ. ಬಟ್ ಹೇರ್ ಫಾಲ್ ಸಿಕ್ಕಾಪಟ್ಟೆ ಇದೆ ಅಂತಂದರೆ ಈ ಟಿಪ್ನ ಯೂಸ್ ಮಾಡಿ. ವಿಳ್ಳೆದೆಲೆದು ಡೆಫಿನೆಟ್ಲಿ ಹೇರ್ ಫಾಲ್ ರೆಡ್ಯೂಸ್ ಆಗುತ್ತೆ. ಅದಾದಮೇಲೂ ನಿಂತಿಲ್ಲ ಅಂದರೆ ಮೇ ಬಿ ನೀವು ತುಂಬ ಟ್ಯಾಬ್ಲೆಟ್ಸ್ ತಗೋತಿದ್ದೀರಾ, ಅಥವಾ ಏಜ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂಸ್ ಇರ್ಬೋದು. ಓಕೆ, ನಾನಿವಾಗ ಕೆಲಸನೆಲ್ಲ ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಅಡುಗೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ, ಅದನ್ನೆಲ್ಲ ಬಿಟ್ಟು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಪ್ಲೀಸ್ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ತುಳು ಬ್ಲಾಗ್ ಇಷ್ಟ ಆಯಿತಾ, ಕನ್ನಡ ಬ್ಲಾಗ್ ಇಷ್ಟ ಆಯಿತಾ ಅಂತ. ಪ್ಲೀಸ್, ಐ ವಾಂಟ್ ಟು ನೋ ಇಟ್. ಓಕೆ, ನಾನಿವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ? ನಿಮ್ಮ ಜೊತೆ ಮಾತಾಡ್ತಿರ್ಬೇಕಾದ್ರೆ ನಾನು ಏನು ಹೇಳಿದೆ ಹೇಳಿ? ನನಗೆ ಕಿಚನಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ನಿಮ್ಮ ಜೊತೆ ಮಾತಾಡಿದ ಮೇಲೆ ನಾನು ಆ ಕೆಲಸಗಳನ್ನೆಲ್ಲ ಶುರು ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಸೊ ನಾನು ಇವಾಗ ಸ್ಲೋಲಿ ಶುರು ಮಾಡಿದೆ. ಫುಲ್ ಎನರ್ಜಿ ತೊಗೊಂಡು 1 ಗ್ಲಾಸ್ ನೀರೆಲ್ಲ ಕುಡಿದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಕೌಂಟರ್ ಟಾಪಲ್ಲಿ ಪಾತ್ರೆ, ಸಿಂಕಲ್ಲಿ ಪಾತ್ರೆ, ಎಲ್ಲ ಕಡೆ ಬರೀ ಪಾತ್ರೆಗಳೇ ಕಾಣಿಸ್ತಾ ಇತ್ತು ಇವತ್ತು, ಯಾಕೆ ಅಂತ ಗೊತ್ತಿಲ್ಲ. ಸೊ ಅದನ್ನೆಲ್ಲ ಫಸ್ಟ್ ಸೆಟ್ ಮಾಡಬೇಕು. ಐ ಮೀನ್ ಎಲ್ಲ ತೊಳೆಯೋದನ್ನೆಲ್ಲ ತೊಳಿಬೇಕಲ್ಲ. ಸೊ ಹಾಗಾಗಿ ಫಸ್ಟು ನಾನು ಗ್ಯಾಸ್ ಮೇಲೆ ನೆನ್ನೆ ಉಳಿದಿರೋವಂಥ ಪದಾರ್ಥಗಳಿದೆ, ಅದನ್ನೆಲ್ಲ ಇವತ್ತು ನಾವು ಅದನ್ನೇ ತಿನ್ನೋದು ಅಂತ ಹೇಳಿದ್ನಲ್ಲ. ಸೊ ಅದನ್ನೆಲ್ಲ ಬಿಸಿ ಮಾಡಬೇಕು, ಇಲ್ಲಾಂದರೆ ಹಾಳಾಗಿಬಿಡುತ್ತಲ್ಲ. ಸೊ ಒಂದೊಂದ್ರ ಮೇಲೆ ಒಂದೊಂದನ್ನು ಇಟ್ಟಿದ್ದೀನಿ. ಒಂದರಲ್ಲಿ ಸಾಂಬಾರು ಇಟ್ಟಿದ್ದೀನಿ, ಒಂದರಲ್ಲಿ ಬೀನ್ಸ್ ಪಲ್ಯ ಉಳಿದಿತ್ತು ಅದನ್ನು ಇಟ್ಟಿದ್ದೀನಿ, ಆಮೇಲೆ ಬಿರಿಯಾನಿ ಇಟ್ಟಿದ್ದೀನಿ. ಸ್ಲೋ ಆಗಿಟ್ಟಿದ್ದೆ. ಬಟ್ ಸಾಂಬಾರಿಗೆ ಮಾತ್ರ ಒಂದು ಕಣ್ಣು ಇಡಲೇಬೇಕು ನಾವು, ಇಲ್ಲ ಅಂತಂದರೆ ಅದು ದಾಲ್ ಹಾಕಿರೋದಲ್ವ, ತಳ ಹಿಡಿದ್ಬಿಡುತ್ತೆ. ಸೊ ಹಾಗಾಗಿ ಪಾತ್ರೆಗಳನ್ನ ತೊಳಿತಾ ಮಧ್ಯದಲ್ಲಿ ಬಂದು ಸಾಂಬಾರ್ನೊಂದು ಅವಾಗವಾಗ ಕೈ ಆಡಿಸ್ತಿದ್ದೆ ನಾನು. ಆ್ಯಂಡ್ ನಿಮಗೆಲ್ಲ ಒಂದು ಕ್ವೆಶನ್, ಏನು ಗೊತ್ತಾ? ನೀವು ಯಾರಾದರೂ ನೋಟಿಸ್ ಮಾಡಿದ್ದೀರಾ ದಿನಕ್ಕೆ ನೀವು ಸಿಂಕ್ ಹತ್ರ ಹೋಗಿ ಎಷ್ಟೆಲ್ಲ ಪಾತ್ರೆ ತೊಳಿತೀರಾ ಅಂತ? ನೋಟಿಸ್ ಮಾಡಿಬಿಟ್ಟು ಹೇಳಿ ನನಗೆ, ಆಯಿತಾ? ನಾನು ಒಂದು 4 to 5 ಟೈಮ್ಸ್ ಸಿಂಕ್ ಹತ್ರ ಹೋಗಿ ಪಾತ್ರೆಗಳನ್ನ ತೊಳಿತೀನಿ. ಇದು ನಾನು ನೋಟಿಸ್ ಮಾಡಿರೋ ಅಂಥದ್ದು ನಿಮ್ಗೆ ಹೇಳಿದೆ. ಸೊ ನೀವು ಕೂಡ ನೋಟಿಸ್ ಮಾಡಿ ನನಗೆ ಹೇಳಿ, ಆಯಿತಾ? ಆ್ಯಂಡ್ ತೊಳಿತಾನೇ ಇದ್ದೀನಿ. ಇವಾಗ ಟೈಮ್ ಆಗಿದೆ 3:30. ಸೊ ನಾನು ತನಿಷ್ ಸ್ಕೂಲಿಂದ ಬಂದ ತಕ್ಷಣ ಬೇಗ ಅವನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಡೈರೆಕ್ಟಾಗಿ ಓದಿಸೋದಕ್ಕೆ ಕೂರಿಸಿದ್ದೀನಿ. ಬಟ್ ಅದರ್ವೈಸ್ ಊಟ ಎಲ್ಲ ಮಾಡಿಸಿ ನಾನು ಸ್ನಾನ ಎಲ್ಲ ಮಾಡಿಸಿ ಆಮೇಲೆ ಓದಕ್ಕೆ ಕೂರಿಸೋದು. ಕೆಲವೊಂದ್ಸಲ ಮಲಗಿಸ್ತೀನಿ ಕೂಡ. ಬಟ್ ಇವತ್ತು ಡೈರೆಕ್ಟಾಗಿ ಓದ್ಬಿಡು, ಆಮೇಲೆ ನಾವು ಫ್ರೀ ಆಗಿರ್ಬೋದು ಅಂತ ಹೇಳಿ ಅವನ ಬೇಗ ಓದೋದಕ್ಕೆ ಅಂತ ಕೂರಿಸಿದ್ದೀನಿ. ಸೊ ಅವನಿವಾಗ ಬರಿತಾ ಇದ್ದಾನೆ. ಓದಿ ಆಯಿತು, ಟೆಸ್ಟ್ ಕೊಟ್ಟಿದ್ದೀನಿ, ಆನ್ಸರ್ನ ಕವರ್ ಮಾಡಿ ಬುಕ್ ಇಟ್ಟಿದ್ದೀನಿ. ಅವ್ನ ಕ್ವೆಶನ್ ನೋಡ್ಕೊಂಡು ಆನ್ಸರ್ನೆಲ್ಲ ಬರಿತಾ ಇದ್ದಾನೆ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಇದು ನಮಗೆ ಪ್ರೆಷರ್. ಸೊ ಇವಾಗ ನಾನು ಟಿಕ್ ಹಾಕ್ತಾ ಇದ್ದೀನಿ. ರೈಟ್ ಅಂತ ಹಾಕಿ ಒಂದು ಬ್ಯೂಟಿಫುಲ್ ಆಗಿರೋ ಸ್ಟಾರ್ ಕೊಟ್ಟು, ಒಂದು ಸ್ಮೈಲಿ ಫೇಸ್ ಕೊಟ್ಟು, ಒಂದು ವೆರಿ ಗುಡ್ ಕೊಟ್ಬಿಟ್ರೆ ಫುಲ್ ಎನರ್ಜಿ ಬರುತ್ತೆ. ಆವಾಗ ಇನ್ನೊಂದು ಸಬ್ಜೆಕ್ಟ್ ಇದ್ದರೆ ಅದನ್ನು ಕೂಡ ಓದ್ತಾನೆ. ಸೊ ಮಕ್ಕಳಿಗೆ ಹೀಗೆ ನಾವು ಇಂಪ್ರೆಸ್ ಮಾಡಿ ಓದಿಸ್ಬೇಕು. ಏನಂತೀರಾ? ನೆಕ್ಸ್ಟ್ ಡೇ ಒಂದು ವೆನ್ಸ್ಡೇ ಕೊಡಿಬೊಕ್ಕ ವ್ಲಾಗ್ನು ಕಂಟಿನ್ಯೂ ಮಲ್ಪರೇನೆ ಆಯ್ಜಿ ಎಂಕ್ ಆ್ಯಂಡ್ ಯಾನ್ ತುಳುಟು ಪಾತ್ರದಲ್ಲೇ ದಾಯಿಗ್ ಪಂಡ ಅರ್ಧ ಕನ್ನಡ ಇತ್ತದು ಅರ್ಧ ತುಳುಟುಂಡು ಇನಿ ಯಾನು ಕೆಲವೊಂದು ಕಮೆಂಟ್ಸ್ ಪೂರ ತೂದು ಎಂಕ್ ಕನ್ಫ್ಯೂಷನ್ ಆಂಡು ಫುಲ್ಲು ಕನ್ನಡ ಮನ್ಪುಡ ತುಳು ಮನ್ಪುಡ ಅಂದು. ಸೊ ಎನಿವೇಸ್ ಯಾನ್ ಕನ್ನಡ ಸ್ಟಾರ್ಟ್ ಬರ್ದಿದ್ದೆ ಇದು ಎಂಡ್ ಮನ್ಪುನಕ ಅಟ್ಲೀಸ್ಟ್ ತುಳುಟು ಎಂಡ್ ಮನ್ಪುಡ ಅಂತ ಎನ್ನಿಯೇ
ಒಂಜಿ ಕಮೆಂಟ್ ಬೈದುಂಡು ಒಂಜಿ ಒರಿ ಪಂಡದಿತ್ತೇರು ಇಂಕ ಕನ್ನಡ ವ್ಲಾಗ್ಸ್ ಇಷ್ಟ ಅಂದು ఒక 2-3 ಜನ ಪಂತೇರು ತುಳು ವ್ಲಾಗ್ಸ್ ಮನ್ಪುಲೆ ಸೊ ತುಳು ಸ್ವಲ್ಪ ಹೈಡ್ ಉಂಟು ಅಂಚಾದಿ ಆನಿತೆ ತುಳುಟು ಕಂಟಿನ್ಯೂ ಮಂತೆ ಉದಕುಲ್ಲ ಉಲ್ಲೇರಿ ಕನ್ನಡದ ಕಲೆಗೆ ಬೇಜಾರು ಮಿನಿ ಅಣ್ಣ ಏನು ಮೂಲ ಕನ್ನಡ ಮಂತದಿತ್ತೆ ಸಡನ್ಲಿ ಮೂಲಲ್ಲ ಭಾಷೆ ಪತ್ರ ಒಂದು ಆವು ಬಟ್ ತುಳು ಒಂದು ಮಸ್ತ್ ಜನ ಪಂತೇರಿ ಓ ಮಸ್ತ್ ಉಂಡು ಐಕೆ ಪ್ರಾಮಿನೆನ್ಸ್ ಕೊರಡು ಸೊ ಅಂಚಾದು ಇತ್ತೆ ಇನಿ ಕಾಣೆ ನಿಕಲ್ದ ತುಳುಟು ಪಾತಿರುವುದು ಇನಿ ವೆನ್ಸ್ಡೇ ಮಧ್ಯಾಹ್ನ ಆತಲು ಪೂರ ಬೇಲೆ ಆತಲು ಮಧ್ಯಾಹ್ನ ಪನ್ನ ಕರೆಕ್ಟ್ 12 o'clock ಇತ್ತೆ ಶಾರ್ಪ್ 12 o'clock ಆನೆ ಆ ಟೈಮ್ ತುದು ಉಳ ಕಿಚನ್ಗೆ ಬರ್ತೀನಿ ಎವ್ರಿಥಿಂಗ್ ಇಸ್ ಡನ್ ನಾನು 1 hour ಆರಾಮಾಗಿ ಉಪ್ಪುದಿ ಸೊ ಆರಾಮಾಗಿ ಉಪ್ಪಿನ ಬದ್ದು ನಿಕಲ್ದ ಒಂಚೂರು ಪಾತಿರ್ಕೊಂಡು ಕ್ಯಾಮ್ರಾನು ಆನ್ ಮಂತೆ ಫಿನಾಯ್ಲ್ ಪಾಡ್ದು ಒರೆಸಿನಿ ಸೊ ಫಿನಾಯ್ಲ್ದ ಏತು ಸೋಪ್ ಅನ್ನೋದು ಫಿನಾಯ್ಲ್ದ ಸ್ಮೆಲ್ ಬರೋದು ಕರ್ದಿಂಜು ಆ್ಯಂಡ್ ಹೆಡೇಕ್ ಸ್ಟಾರ್ಟ್ ಆವಾಗ ಮೆಕ್ಕ ಆಯ್ತು ಸ್ಮೆಲ್ ಆಪುಜಿ ಕೋಡೆಲ್ಲ ಒಂತ ಹೆಡೇಕ್ ಇತ್ತು ಇನ್ನಿಲ್ಲ ಬಿಡ ಹೆಡೇಕ್ ಓಕೆ ಒಂಜು ವಿಷಯ ಪನ್ನರೆ ಉಂಡು ಏರು ಪೂರ ಏನ ವೀಡಿಯೋಸ್ಗೋಸ್ಕರ ಮಸ್ತ್ ಕಾಪೇರು ಪೂರ ಆಕು ಪೂರ ಕೆಲವೇರು ಉಳ್ಳೇರು ಏನ ವೀಡಿಯೋಸ್ ಕಾಪೇರು ಬೊಕ ಏನ ವೀಡಿಯೋಸ್ ತೂಪೇರು ಬೊಕ ಪ್ರತಿ ವೀಡಿಯೋಗ್ಲ ಸ್ವೀಟ್ ಆಯ್ನ ಕಮೆಂಟ್ ಪಾಡೋನು ಇಪ್ಪೇರು ನಿಕಲ ಪೂರ ಸ್ಪೆಷಲ್ ಲವ್ ಏನ ಕರೆದು ಆ್ಯಂಡ್ ಅ ಬಿಗ್ ಹಾಗ್ ಓಕೆ ಏ ಖುಷಿ ಆಪುಂಡು ನಿಕಲ ಪೂರ ಕಮೆಂಟ್ಸ್ ಓದುನು ಪಂಡ ಎಂಕ್ ಅವ್ರ ನೋಟಿಫಿಕೇಶನ್ ತೂಯಿ ಕೂಡ್ಲೇನೆ ಏನ ಮನಸ್ಸು ಮಸ್ತ್ ಖುಷಿ ಆಪುಂಡು ಆ್ಯಂಡ್ ಟು ರೀಡ್ ಯೋರ್ ಕಮೆಂಟ್ಸ್ ಐ ರಿಯಲಿ ಫೀಲ್ ವೆರಿ ಹ್ಯಾಪಿ ಓಕೆ ಸೊ ಯಾನ್ ಕೊಡೇಟನ್ಶಿ ಪನೋದಿಲ್ಲ ಏನಿಲ್ಲ ಪಿರ ಪನೋದಿಲ್ಲ ನಿಕಲೆಗ್ ಕನ್ನಡ ವ್ಲಾಗ್ಸ್ ಪೂರ ತುಳು ವ್ಲಾಗ್ಸ್ ಪೂರ ಐನಾತು ಬೇಗ ಬೇಗ ಪನ್ಲೆ ಸೊ ದಟ್ ಐ ಕ್ಯಾನ್ ಡಿಸೈಡ್ ಆ್ಯಂಡ್ ಡೂ ಕನ್ನಡ ಆರ್ ತುಳು ವ್ಲಾಗ್ ಓಕೆನಾ ಸೊ ಲೆಟ್ಸ್ ಸಿ ದಾಯಿಗ್ ಯಾನ್ ಇಂಚ ಪನೋದಿಲ್ಲ ಪಂಡ ಕನ್ನಡ ವ್ಲಾಗ್ಸ್ ಮಂತ್ನಕ್ಕೂ ಮಸ್ತ್ ಜನ ಒಳ್ಳೆಯರು ಮಸ್ತ್ ಪಂಡ ಮಸ್ತ್ ಜನ ನಿಕ್ಕಲು ನಿಕ್ಕಲು ಪೂರ ಅಕ್ಕಲು ಫಸ್ಟ್ ದಿಂಚಿ ತಗೊಂಡು ಬರೋದಿಲ್ಲರು ಸೊ ಅಕ್ಕಲು ಫುಲ್ ಎಕ್ಸ್ಪೀರಿಯನ್ಸ್ಡ್ ಉಳ್ಳೇರು ಆ್ಯಂಡ್ ಅಕ್ಕಲ ಎಕ್ಸ್ಪೀರಿಯನ್ಸ್ ಇದ್ರು ಎಂಕಲ್ ಕನ್ನಡ ವ್ಲಾಗ್ಸ್ ಮಂತನ ಅವು ನಿಕ್ಕಲಿಗೆ ಆತ ಇಷ್ಟ ಆಪುಜ ಅನ್ನು ಎಂಕ್ ಫೀಲ್ ಆವನದು ಸೊ ತುಳು ತಕ್ಕುಲ್ಲ ಉಳ್ಳೇರು ಇತ್ತೆ ತುಳು ವ್ಲಾಗ್ಸ್ ಮಂತನಕ್ಕುಲ್ಲ ಬರೋದಿಲ್ಲೇರು ಮಸ್ತ್ ಜನ ಬಟ್ ಸೊ ತುಕ ಇಂಥ ಒಂಜಿ ಪರ ಚಾನಲ್ ಪೋದು ಫ್ಲಾಪ್ ಆಗ್ತದೆ ಅಟ್ಟ ಫ್ಲಾಪ್ ಆಗ್ತದೆ ಕನ್ನಡ ವ್ಲಾಗ್ಸ್ ಮನ್ಪರೆ ಪೋದು ಸೊ ಒಂದು ಹೊಸ ಚಾನಲ್ ಅತ್ತೆ ಅಟ್ಲೀಸ್ಟ್ ಇತ್ತೆ ಅನ್ನೆಲ್ಲ ಅದನ್ನೆಲ್ಲ ಡಿಸೈಡ್ ಮಾಡ್ಬೇಕ ಅಂತ ಕನ್ನಡ ಇಷ್ಟ ಓಕೆ ಲೆಟ್ಸ್ ಸಿ ಕಮೆಂಟ್ ಪಾಲಿ ಆಗ್ಬೇಕು ಡಿಸೈಡ್ ಮಾಡ್ತೆ ಅದರ್ವೈಸ್ ಐ ಕಂಟಿನ್ಯೂ ವಿತ್ ಕನ್ನಡ ವ್ಲಾಗ್ಸ್ ಈಗ ತುಳು ಬೋರ್ಡ್ ಒಂದು ಜಾಸ್ತಿ ಕಮೆಂಟ್ಸ್ ಬರ್ತನ ಐ ಕಂಟಿನ್ಯೂ ವಿತ್ ತುಳು ವ್ಲಾಗ್ಸ್ ಪೂರ ನಿಕಲ್ ಮಿಟ್ಟು ಡಿಪೆಂಡ್ ಆಗ್ತದೆ ಓಕೆ ಅಂಚನೆ ಈ ವ್ಲಾಗ್ನ ಯಾನ್ ಪಾತೆ ನಾನೇ ಬುಲೆಟ್ ತಗೋ ಬರೋದು ಬೇರೆ ಇಪ್ಪಲ್ಲ ಅಂಚೆ ನೀನು ಇನ್ನಿತ ಬ್ಲಾಗ್ ನನಗೆ ಎಂಡ್ ಮಾಡ್ತಂದ್ರೆ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಳ್ಳಿ ಅರ್ಧ ಕನ್ನಡ ಅರ್ಧ ತುಳು ನೈಸ್ ಅದೇ ಇಂಚೆ ಎಲ್ಲ ಮಂತದ್ದು ಪೂಜೆರಿ ಯಾರಿಗೆ ಫಸ್ಟ್ ತೋಜರ ಅರ್ಧ ಕನ್ನಡ ಬ್ಲಾಗ್ ಅರ್ಧ ತುಳು ಬ್ಲಾಗ್ ಓಕೆ ಥ್ಯಾಂಕ್ ಯು ಸೋ ಮಚ್ ಪಿರತಿಕ್ಕುವೆ ನಿಕಲಿಗೆ ಬುಕ್ಕ ಒಂಜಿ ಬ್ಯೂಟಿಫುಲ್ ಆಯ್ನ ಬ್ಲಾಗ್ ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಬಿ ಕನ್ನಡ ಆರ್ ತುಳು ಐ ಡೋಂಟ್ ನೋ ಲೆಟ್ಸ್ ಸಿ ನಿಕಲ ಕಮೆಂಟ್ ಡಿಪೆಂಡ್ ಆಪುಂಡು ಸೊ ಲಾಟ್ಸ್ ಆಫ್ ಲವ್ ಟೇಕ್ ಕೇರ್ ಮಾತೆಲ್ಲ ಬಾಯ್